ಉಡುಪಿಯಲ್ಲಿ ಅಷ್ಟಮಿ ಸಂದರ್ಭ ಹುಲಿವೇಷ ಸಹಿತ ವಿವಿಧ ವೇಷಗಳು ಕಾಣಸಿಗ್ತವೆ. ಅದರಲ್ಲೂ ಕೂಡ ರವಿ ಕಟಪಾಡಿ ಅವರ ವೇಷ ಹೆಚ್ಚು ಪ್ರಸಿದ್ಧ. ರವಿ ಕಟಪಾಡಿಯವರ ವೇಷ ಧರಿಸಿದಂತಹ ಸಂದರ್ಭ ಸಂಗ್ರಹವಾಗುವಂತಹ ಹಣವನ್ನ ಅನಾರೋಗ್ಯ ಪೀಡಿತ ಮಕ್ಕಳ ಚಿಕಿತ್ಸೆಗಾಗಿ ನೀಡ್ತಾ ಇದ್ರು. ಆದರೆ ಈ ಬಾರಿ ಅವರು ತಾನು ವೇಷ ಹಾಕುತ್ತೇನೆ, ಡಬ್ಬಿ ಹಿಡಿದು ಹಣ ಸಂಗ್ರಹಿಸುವುದಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಜನರಿಂದ ಕೇಳಿ ಬರ್ತಾ ಇರುವಂತಹ ಆರೋಪ ಹಾಗೂ ಚುಚ್ಚುಮಾತು. ಈ ಹಿಂದೆ 9 ಬಾರಿ ಅಷ್ಟಮಿ ಸಂದರ್ಭ ವಿವಿಧ ವೇಷ ಹಾಕಿದ್ದು, ಈ ಸಂದರ್ಭ ಕಾಣಿಕೆ ಡಬ್ಬಿಯಲ್ಲಿ ಸಂಗ್ರಹವಾದ 1,13,00,000 ರೂಪಾಯಿಗೂ ಹೆಚ್ಚು ಹಣವನ್ನ 113 ಮಕ್ಕಳ ಚಿಕಿತ್ಸೆಗಾಗಿ ನೀಡಿದ್ದಾರೆ. ಅವರ ಈ ಎಲ್ಲಾ ವ್ಯವಹಾರಗಳು ಪಾರದರ್ಶಕವಾಗಿತ್ತು. ಹೀಗೆ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹ ಮಾಡುವಂತಹ ರವಿ ಕಟಪಾಡಿ ಅವರಿಗೆ ಸುಸಜ್ಜಿತ ಮನೆ ಇರಲಿಲ್ಲ. ಹಾಗಾಗಿ ಇದೀಗ ಹೊಸ ಮನೆ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದ್ದಾರೆ. ಇದಕ್ಕಾಗಿ ಈಗ ಟೀಕೆಗಳು ಕೇಳಿ ಬಂದಿವೆ. ಅವರ ಊರಿನ ಜನರು ಈಗ ರವಿ ವೇಷ ಧರಿಸಿ ಬಂದ ಹಣದಿಂದ ಮನೆ ಕಟ್ಟಿಸುತ್ತಾನೆ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ. ಜನರ ಚುಚ್ಚು ಮಾತುಗಳಿಂದಾಗಿ ಅವರು ತೀವ್ರ ನೊಂದಿದ್ದಾರೆ. ಹಾಗಾಗಿ ಈ ಬಾರಿ ವೇಷ ಹಾಕ್ತೇನೆ, ಆದ್ರೆ ಡಬ್ಬಿ ಹಿಡಿಯುವುದಿಲ್ಲ, ಆದ್ರೆ ಒಂದೊಮ್ಮೆ ಯಾರಾದ್ರೂ ಹಣ ಕೊಟ್ರೆ ಅದನ್ನ ಸ್ವೀಕರಿಸಿ ಅನಾರೋಗ್ಯ ಪೀಡಿತ ಮಗುವೊಂದಕ್ಕೆ ನೀಡುವ ತೀರ್ಮಾನಕ್ಕೆ ಬಂದಿದ್ದೇನೆ ಎಂದವರು ತಿಳಿಸಿದ್ದಾರೆ. ರವಿ ಕಟಪಾಡಿ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಹಿಂದಿ ಚಿತ್ರನಟ ಸಾಮ್ರಾಟ ಅಮಿತ್ ಬಚ್ಚನ್ ಅವರು ತಾನು ನಡೆಸುವಂತಹ ಕೌನ್ ಬನೇಗ ಕರೋಡ್ಪತಿ ಶೋನಲ್ಲೂ ಕೂಡ ಅವಕಾಶ ಕಲ್ಪಿಸಿದ್ರು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಾನು ವೇಷ ಹಾಕಿ ತಂಡದ ಜೊತೆ ಯಾವ ಜಾಗಕ್ಕೆ ತಿರುಗ್ತದೆ ಎಲ್ಲ ಕಡೆ ತಿರುಗ್ತೇನೆ. ಈ ಬಾರಿ ವೇಷ ಹಾಕಿ ಬಂದ ಹಣ ಅಂತ ಹೇಳಿದರೆ ಒಂದು ಮಗುವಿಗೆ ಕೊಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಪ್ರತಿ ವರ್ಷ ನಮಗೆ ತುಂಬ ಲೆಟ್ರ್ ಬರ್ತಿತ್ತು. ಈ ಸರಿ ಬಂದಂತೆ ಒಂದು ಮಗು, ಆನಂತರ 3 ದೊಡ್ಡವರದ್ದು. ನಾನು ದೊಡ್ಡವರ ಲೆಟ್ರ್ ಬಂದಾಗ ನಾನು ಹೇಳಿದೆ, ನಾವು ಮಕ್ಕಳ ಕಡೆ ಫೋಕಸ್ ಮಾಡ್ತಿದ್ದೇವೆ, ಹಾಗೇನಾದರೂ ಉಳಿದ್ರೆ ನಿಮಗೆ ಕೊಡ್ಬೋದಂತ ನಾನು ಹೇಳಿಬಿಟ್ಟಿದ್ದೇನೆ. ಹಾಗಾಗಿ ಈ ಸಲ ವೇಷ ಹಾಕ್ತೇನೆ. ಸ್ವಲ್ಪ ಬದಲಾವಣೆ ಇದೆ ವೇಷದಲ್ಲಿ. ವೇಷ ಹಾಕ್ತೇನೆ, ಆದರೆ ಫಂಡ್ ಕಲೆಕ್ಷನ್ ಮಾಡಲ್ಲ, ಅಂದರೆ ಡಬ್ಬ ಹಿಡ್ಕೊಂಡು ನಾವು ಹೋಗಲ್ಲ. ಯಾರಾದರೂ ಖುಷಿಯಿಂದ ತಂದು ಕೊಟ್ಟರೆ ಖಂಡಿತ ನಾವು ಹಣ ತಗೊಂಡು ಆ ಮಗುವಿಗೆ ಕೊಡಬೇಕಂತ ನಾವು ಡಿಸೈಡ್ ಮಾಡಿದ್ದೇವೆ. ಪ್ರತಿ ವರ್ಷ ಪತ್ರಿಕಾ ಮಾಧ್ಯಮದವರು ನಮಗೆ ಒಳ್ಳೆ ರೀತಿ ಪ್ರಚಾರ ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟು ವರ್ಷ ನಂಗೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳಿಕ್ಕೆ. 8 ವರ್ಷ ಅಂತ ಹೇಳಿದರೆ ಬರೀ 16 ದಿನದಲ್ಲಿ 1,13,70,000 ತನಕ 113 ಮಕ್ಕಳಿಗೆ ನಾವು ನೀಡಿದ್ದೇವೆ. ತುಂಬ ಖುಷಿ. ಯಾಕೆ ಹೇಳಿ, ಇಷ್ಟು ದೊಡ್ಡ ಮೊತ್ತ ಕಲೆಕ್ಟ್ ಮಾಡಬೇಕಾದ ಇದರಲ್ಲಿ ತುಂಬ ಪ್ರಚಾರ ಮಾಡಿದ್ದೆ ನಮಗೆ ಪತ್ರಿಕಾ ಮಾಧ್ಯಮ. ಆನಂತರ ದುಡ್ದವರು ನಮ್ಮ ಗೆಳೆಯರು, ಆನಂತರ ಜನರ ನಂಬಿಕೆ, ಆ ಜನರ ನಂಬಿಕೆ ಹಣ. ಹಾಗಾಗಿ ನಾವು ಆ ನಂಬಿಕೆಯನ್ನು ಕಳ್ಕೊಳ್ಳಿಕ್ಕೆ ನಮಗೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ಸಲ ಡಬ್ಬ ಹಿಡಿಯಲ್ಲ, ಒಂದು ಡಬ್ಬ ಇರುತ್ತೆ ಗಾಡಿಯಲ್ಲಿ, ಪಬ್ಲಿಕ್ ಮುಂದೆ ಡಬ್ಬ ಹಿಡ್ಕೊಂಡು ನಾವು ಹೋಗುದಿಲ್ಲ. ಯಾರಾದರೂ ತಂದು ಕೊಟ್ಟರೆ ಖಂಡಿತ ತಗೊಂಡು ಆ ಮಗುವಿಗೆ ಕೊಡ್ತೇವೆ ಅಂತ ನಿರ್ಧಾರ ಮಾಡಿದ್ದೇವೆ. ನಾನು 47 ವರ್ಷದ ನಂತರ ನಮ್ಮದು ಮನೆ ಬಿಚ್ಚಿ ಮನೆ ಆಗ್ತಾ ಇದೆ ನಮಗೆ. ಈ ಸಲ ಕೂಡ ಬಿಚ್ಚದಿದ್ದರೆ ತುಂಬ ಕಷ್ಟ ಆಗ್ತಿತ್ತು, ನಮಗೆ ಇರಲಿಕ್ಕೆ ಕಷ್ಟ. ಹಾಗಿರುವಾಗ ದಾನಿಗಳು ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಆದರೆ ನಮ್ಮೂರಿನವರೇ ನನಗೆ ಹೇಳಿದ್ದಾರೆ, ಅವನು 1 ಕೋಟಿ ರೂಪಾಯಿ ಮನೆ ಮಾಡ್ತಿದ್ದಾನೆ, ವೇಷದ ದುಡ್ಡಲ್ಲಿ ಮಾಡ್ತಿದ್ದಾನೆ ಅಂತ ಕೆಲವರು ಹೇಳಿದರು. ಆಗ ನಂಗೆ ತುಂಬ ಬೇಸರ ಆಯಿತು. ನಾವು ವೇಷದ ದುಡ್ಡಲ್ಲಿ ಮನೆ ಮಾಡಬೇಕಾದ್ರೆ ನಾನು ಇಷ್ಟು ವರ್ಷ ಕಾಯಬೇಕಂತಿರಲಿಲ್ಲ, ಯಾವತ್ತೂ ಮಾಡ್ಬೋದಿತ್ತು. ಬಟ್ ನಮಗೆ ಆ ದುಡ್ಡಿನಲ್ಲಿ ಮನೆ ಮಾಡಬೇಕು, ನಾನು ಖುಷಿಯಾಗಿರ್ಬೇಕಂತ ನನಗೆ ಯೋಚನೆ ಇಲ್ಲ. ನಾನು ಹೀಗೆ ಯೋಚನೆ ಮಾಡಿದೆ, ಕೆಲವ್ರ ಹತ್ರ ಮನೆಯೇ ಇಲ್ಲ, ಅವರಿಗೆ ಇರ್ಬೋದು ಅಂತ ಯೋಚನೆ ಮಾಡಿದೆ. ಮತ್ತು ನಮ್ಮದೆಲ್ಲ ಇಟ್ಟಿಗೆ ಗೋಡೆ ಅಪ್ಪ ಮಾಡಿದೆ, 47 ವರ್ಷದ್ದು. ಆ 2 ಮುಕ್ಕಲ್ ಸೆನ್ಸಲ್ಲಿ ಆ ಮನೇಲಿ ಕೂರ್ಲಿಕ್ಕೂ ನಮಗೂ ಧೈರ್ಯ ಇರಲಿಲ್ಲ, ಯಾವಾಗ ಬೀಳುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ. ಅದಕ್ಕೋಸ್ಕರ ದಾನಿಗಳ ಕೆಲವು ತುಂಬ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ಡೆಲ್ಲಿ ಅವರು, ಆನಂತರ ಮಧುರಾಜ್ ಸರ್, ಜಯಲಕ್ಷ್ಮಿ ಅವರು, ಆನಂತರ ನನ್ನ ಗಲ್ಪಲ್ಲಿರುವ ನನ್ನ ಗೆಳೆಯರು, ನನ್ನ ಸ್ನೇಹಿತರು ಕೆಲವರು ಮೆಟೀರಿಯಲ್ ಹಾಕುವವರು ಕೂಡ ನನಗೆ ಕಡಿಮೆ ರೇಟಲ್ಲೆಲ್ಲ ಮೆಟೀರಿಯಲ್ ಹಾಕಿದ್ದಾರೆ. ಆನಂತರ ಮನೆ ಸೆಂಟ್ರಿಂಗ್ ಕೆಲಸ ನಾವೇ ಮಾಡಿದೆ, ಅಣ್ಣ ತಮ್ಮಂದಿರು ಮನೆಯವರು ಸೇರಿ, ಗೆಳೆಯರೆಲ್ಲ ಸೇರಿ ಮಾಡಿದ್ದೇವೆ. ಹಾಗಿರುವಾಗ ಕೇಳಿದರೆ ಅವನು ವೇಷದ ದುಡ್ಡಲ್ಲಿ ಮನೆ ಕಟ್ತಿದ್ದಾನೆ ಅಂತ ಹೇಳಿದಾಗ ತುಂಬ ಬೇಸರ ಆಯಿತು. ಅದಕ್ಕೆ ಈ ಸಲ ವೇಷ ಹಾಕಿ ಡಬ್ಬ ಹಿಡಿದು ಎಲ್ಲಾದರೂ ಹಣ ಕಡಿಮೆ ಅಂತ ಆದರೆ, ಹೋದ ಸಲ ಅಷ್ಟು ದೊಡ್ಡ ಮೊತ್ತ ಕೊಟ್ಟಿದ್ದೇವೆ, ಈ ಸಲ ಕಡಿಮೆ ಕೊಟ್ಟರೆ ಜನರು ಹೇಳ್ತಾರೆ ಅಂತ ತಿಳ್ಕೊಳ್ಬೋದು. ಏನಂತ ಹೇಳಿದರೆ ಬೇರೆ ಊರಿನವರ ಬಗ್ಗೆ ನಾನು ಏನು ಹೇಳಲಿಕ್ಕಿಲ್ಲ, ನನ್ನೂರಲ್ಲೇ ನನ್ನ ಮಾತು ಕೇಳ್ಕೊಂಡದ್ದು. ಆನಂತರ ಅವ್ರು ಹೇಳ್ತಾರೆ, ಈ ಸಲ ಎಷ್ಟು ಕಲೆಕ್ಷನ್ ಆಗಿದ್ದೇನೆ, ಹೋದ ಸಲ ಅಷ್ಟು ದೊಡ್ಡ ಮೊತ್ತ ಮಾಡಿದ್ದೇನೆ, ಈ ಸಲ ಕಡಿಮೆ ಕೊಟ್ಟಿದ್ದೇನೆ, ಹಣ ಎಲ್ಲ ಮನೆಗೆ ಯೂಸ್ ಮಾಡ್ತಿದ್ದಾನೇನು ಅಂತ ಅಪವಾದ ಬರೋದು ಬೇಡ ಅಂತೇಳಿ ನಾನು ಈ ಸಲ ಡಬ್ಬ ಹಿಡಿಯೋದಿಲ್ಲ ಅಂತೇಳಿ ಟೀಮಿನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಾವು ನಿರ್ಧಾರ ಮಾಡಿದೆ. ಯಾಕಂತೇಳಿ ಇದು ನನ್ನೊಬ್ಬನ ನಿರ್ಧಾರ ಅಲ್ಲ, ಟೀಮಿನ ಮಧ್ಯೆ ಕೂತ್ಕೊಂಡು ಎಲ್ರಿಗೂ ನಮ್ಮ ಟೀಮಲ್ಲಿ ರೈಟ್ಸ್ ಇದೆ ಮಾತಾಡೋದು ನಮ್ಮದ್ರಲ್ಲಿ. ಯಾಕಂದರೆ ನಮ್ಮ ಟೀಮಲ್ಲಿ ಅಧ್ಯಕ್ಷರೆಲ್ಲ ಯಾರಿಲ್ಲ, ಹಾಗಾಗಿ ಯಾರು ಬೇಕಾದರೂ ಅವರ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಫ್ರೆಂಡ್ಸ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ದಾರೆ, ಓಕೆ ರವಣ, ಈಗಲೇ ನಾವೆಲ್ಲ ಕೇಳಿದ್ದೇವೆ, ನೀವು 1 ಕೋಟಿ ರೂಪಾಯಿ ಮನೆ ಕಟ್ತಿದ್ದೀರಿ ಅಂತ ಹೇಳಿದಾಗ ನಾವು ಮಾತಾಡಿದ್ದೇವೆ. ಅದಕ್ಕೋಸ್ಕರ ಈ ಸಲ ಡಬ್ಬ ಹಿಡಿದು ಬೇಡ, ಹಾಗಾದರೆ ಕೊಟ್ಟರೆ ತಗೊಳ್ಳುವ, ತಗೊಂಡು ಆ ಮಗುವಿಗೆ ಕೊಡುವಂತ ನಾವು ನಿರ್ಧಾರ ಮಾಡಿದ್ದೀವಿ.
ರವಿ ಕಡ್ಪಾಡಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ ಅವರು ಯಾವ ವೇಷ ಹಾಕ್ತಾರೆ ಅಂತ ಬಹಳಷ್ಟು ಕಾತರದಿಂದ ರಾಜ್ಯಾದ್ಯಂತ ಆಗಿರ್ಬೋದು ದೇಶಾದ್ಯಂತ ಕಾಯ್ತಾ ಇರ್ತಾರೆ. ಅದೇ ರೀತಿ ಈ ವರ್ಷ ಕೂಡ ರವಿ ಕಡ್ಪಾಡಿ ಒಂದು ವಿಭಿನ್ನವಾದಂಥ ವೇಷದ ಮೂಲಕ ತಮ್ಮ ಮುಂದೆ ಬರಲಿಕ್ಕಿದ್ದಾರೆ. ನಮಗೆಲ್ಲ ಗೊತ್ತಿರ್ಬೋದು ಸಾಕಷ್ಟು ಇಂಗ್ಲಿಷ್ ಮೂವಿಯ ಒಂದು ವೇಷಗಳನ್ನು ಧರಿಸ್ತಾರೆ. ಆದರೆ ಈ ವರ್ಷ ಸಿ ಫೋಕ್ಸ್ ಎಂಬುವಂಥ ವಿಶಿಷ್ಟವಾದಂಥ ಚಿತ್ರದ ಮೂಲಕ ಒಂದು ಅದ್ಭುತವಾದಂಥ ವೇಷದ ಮೂಲಕ ತಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಯಾವ ಥರ ವೇಷ ಆಗುತ್ತೆ ಅಂತ ನಾವತ್ತು ಬಹಳಷ್ಟು ಕಾತುರದಿಂದ ಇದೆ. ಆದರೆ ರವಿ ಕಡ್ಪಾಡಿ ಆ ವೇಷನ ಹಾಕಿದ ತಕ್ಷಣ ಯಾವ ಥರ ಅದನ್ನು ಅಭಿನಯಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ನಾವೆಲ್ಲರೂ ಬಹಳಷ್ಟು ಹೇಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಕಾಯ್ತಾ ಇದ್ದೇವೆ ಅದಷ್ಟು ಬಹಳಷ್ಟು ಆ ಕಾತುರದಿಂದ ರವಿ ಕಡ್ಪಾಡಿ ಅವರ ವೇಷವನ್ನು ಕೂಡ ನಾವು ಎಲ್ಲರೂ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ದೇವೆ. ಕಳೆದ ಬಾರಿ ನಾವೇನು ರವಿ ಕಡ್ಪಾಡಿ ಅವರ ವೇಷ ಹಾಕಿದ್ರು ಆದರೆ 40 kg ವೆಯ್ಟ್ ಇತ್ತು. ಅದರೊಂದಿಗೆ ಉಸಿರಾಟದ ಸಮಸ್ಯೆ ಕೂಡ ಆಗ್ತಾ ಇತ್ತು, ಊಟದ ವ್ಯವಸ್ಥೆ ಕೂಡ ಸರಿಯಾಗಿ ಆಗ್ತಿರ್ಲಿಲ್ಲ. ಆದರೆ ಈ ಬಾರಿ ವಿಶೇಷವಾದಂತಹ ಒಂದು ವೇಷಕ್ಕೋಸ್ಕರ ಮೈಗೆ ಬಣ್ಣ ಹಚ್ಚುವ ಮೂಲಕ ಒಂದು ವಿಶೇಷವಾದಂತಹ ವೇಷವನ್ನು ಧರಿಸಿ ಲಾಸ್ಟ್ ಟೈಮ್ ಏನು ಕಷ್ಟ ಆಗಿತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಕಷ್ಟ ಖಂಡಿತವಾಗಿ ಇದೆ. ರವಿ ಕಡ್ಪಾಡಿ ರವಿ ಅಣ್ಣನ ಹತ್ರ ಕೇಳಿದೆ, ಯಾಕೆ ರವಿ ಈ ಥರ ಕಷ್ಟ ನಾವೇನು ಸಿಂಪಲ್ ಆಗಿ ಮಾಡ್ಬೋದು ಅಂತ ಹೇಳಿದರೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ, ನನಗಿರುವಂಥದ್ದು 2 ದಿವಸದ ಕಷ್ಟ, ಆದರೆ ಮಕ್ಕಳಿಗಿರುವಂಥದ್ದು ಬಹಳಷ್ಟು ವರ್ಷಗಳ ಕಷ್ಟನೇ ಇರ್ಬೋದು. ನನ್ನ 2 ದಿನದ ಕಷ್ಟ ಏನು ದೊಡ್ಡ ವಿಷಯ ಆಗಲ್ಲ. ಅದಕ್ಕಾಗಿ ಜನರು ಕೂಡ ವಿಭಿನ್ನವಾದ ಸುಮ್ಮನೆ ನನಗೆ ದುಡ್ಡು ಹಾಕಿದರೆ ಪ್ರಯೋಜನ ಇಲ್ಲ, ನನ್ನ ವಿಶಿಷ್ಟವಾದಂಥ ವೇಷದ ಮೂಲಕ ಜನರನ್ನ ಮನಸ್ಸನ್ನು ಗೆದ್ದು ಆ ದುಡ್ಡನ್ನು ಮಕ್ಕಳಿಗೆ ಕೊಡಬೇಕನ್ನುವಂಥ ಆಸೆ ಅವರಿಗೆ. ಎಸ್, ಈ ಬಗ್ಗೆ ನೇರವಾಗಿ ಮಾಹಿತಿಯನ್ನು ಪಡೆದುಕೊಳ್ಬೇಕು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ರವಿ ಕಟಪಾಡಿ ಅವರಿದ್ದಾರೆ. ರವಿ ಕಟಪಾಡಿ ಅವರೇ, ನಮಸ್ತೆ ಸರ್. ಸದ್ಯ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಉಡುಪಿ ಶ್ರೀಕೃಷ್ಣ ಮಠ ಜೊತೆಗೆ ಅಲ್ಲಿ ನಡೀಲಿಕ್ಕಿರುವಂತಹ ವಿಟ್ಲಪಿಂಡಿ, ಆ ವಿಟ್ಲಪಿಂಡಿಯಲ್ಲಿ ರವಿ ಕಟಪಾಡಿ ಅವರು ಈ ಬಾರಿ ವೇಷವನ್ನ ಹಾಕಲ್ಲೋ ಅನ್ನುವಂತಹ ಪ್ರಶ್ನೆಗಳ ನಡುವೆ, ಯಾಕಂದ್ರೆ ಈ ಹಿಂದೆ ಒಂದು ರೂಮರ್ ಹರಿದಿತ್ತು, ಈ ಬಾರಿ ರವಿ ಕಟಪಾಡಿ ಅವರು ವೇಷ ಹಾಕಲ್ಲ ಅನ್ನುವಂಥದ್ದು, ಕಳೆದ ಬಾರಿ ಕೊನೆಯ ಬಾರಿ ವೇಷ ಹಾಕ್ತಾರೆ ಅನ್ನುವಂಥದ್ದು. ಆದ್ರೆ ಆ ಒಂದು ಮಾತು ಈಗ ಸುಳ್ಳಾಗಿದೆ. ಅದು ಖುಷಿ ತರುವಂತಹ ವಿಚಾರ, ಯಾಕಂದ್ರೆ ಈ ಬಾರಿ ತಾವು ವೇಷ ಹಾಕ್ತೀರಾ, ಖುಷಿ ಇದೆ ಈ ಒಂದು ವಿಚಾರದಲ್ಲಿ. ಆದ್ರೆ ಈ ಬಾರಿ ತಾವು ಹಣವನ್ನ ಸಂಗ್ರಹ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಎಸ್ ಸರ್, ನಮಸ್ತೆ ಸರ್. ಸದ್ಯ ಈಗ ವಿಟ್ಲಪಿಂಡಿ ಬರ್ತಾ ಇದೆ ಅಂತ ಬಂದಾಗ ಒಂದ್ ಕಡೆ ಕೃಷ್ಣನವರು ಅಲ್ಲಿ ಆ ವಿಟ್ಲಪಿಂಡಿಯ ಆ ಸಂದರ್ಭ ರವಿ ಕಟಪಾಡಿ ಅವರು ಯಾವ ವೇಷವನ್ನ ಹಾಕ್ತಾರೆ ಅನ್ನುವಂತಹ ಒಂದು ವಿಚಾರ, ಕುತೂಹಲ, ಇವೆಲ್ಲದರ ನಡುವೆ ನಮ್ಗೆ ಸಿಕ್ಕಿರುವಂತಹ ಮಾಹಿತಿ, ಈ ಬಾರಿ ರವಿ ಕಟಪಾಡಿ ಅವರು ವೇಷವನ್ನ ಹಾಕ್ತಾರೆ. ಯಾಕಂದ್ರೆ ಕಳೆದ ಬಾರಿ ಒಂದು ರೂಮರ್ಸ್ ಬಂದಿತ್ತು ಹಾಕುದಿಲ್ಲ ಈ ಬಾರಿ ಅನ್ನುವಂಥದ್ದು, ಆದ್ರೆ ಈ ಬಾರಿ ಹಾಕ್ತಾರೆ. ಆದ್ರೆ ಈ ಬಾರಿ ಅವರು ಹಣವನ್ನ ಸಂಗ್ರಹ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರ ಕೇಳಿ ಬರ್ತಾ ಇದೆ ಸರ್. ಏನ್ ಹೇಳ್ತೀರಾ ಸರ್? ಇಲ್ಲ ಸರ್, ಈ ಸಲ ಖಂಡಿತ ನಾನು ವೇಷ ಹಾಕ್ತೇನೆ. ನಾನು ಅವತ್ತು ಹೇಳಿದ್ದೇನೆ, ಎಲ್ಲಿ ತನಕ ನನ್ನ ಕೈಕಾಲು ಸರಿ ಇದೆಯಾ, ಎಲ್ಲಿ ತನಕ ನನ್ನ ಸ್ನೇಹಿತರು ನನ್ನ ಜೊತೆ ಇದ್ದಾರೆ, ಖಂಡಿತ ವೇಷ ಹಾಕ್ತೇನೆ. ಏನಾದ್ರೂ ಒಂದು ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕಂತ ಒಂದು ಆ ನಿರ್ಧಾರವನ್ನು ನಾನು ಕೈ ಬಿಟ್ಟಿಲ್ಲ, ಖಂಡಿತ ಮಾಡ್ತೇನೆ ಮುಂದೆಯೂ ಮಾಡ್ತೀರಿ. ಓಕೆ, ಈ ಬಾರಿ ಹಾಗಾದ್ರೆ ವೇಷ ಹಾಕ್ತೀರಿ ಸರ್ ತಾವು? ಖಂಡಿತ ಆಗ್ತೇನೆ ಸರ್. ಯಾಕಂತ ಹೇಳಿದ್ರೆ ಆ ವೇಷದ ಬಗ್ಗೆ ಕೆಲವು ಕಾಸ್ಟ್ಯೂಮ್ ಅಂತ ಹೇಳಿ ಹೊರಗಡೆ ಸುತ್ತಾಡ್ತಾ ಇದ್ದೇವೆ, ಕೆಲವು ವಸ್ತು ಸಿಗ್ಲಿಲ್ಲ ನಮಗೆ. ಹಾಗಾಗಿ ನಾಳೆ ರಾತ್ರಿ 8:30 ಗಂಟೆಗೆ ನಾನು ವೇಷ ಆಗ್ಲಿಕ್ಕೆ ಕೂತ್ಕೊಳ್ತೇನೆ. ಅಂದ್ರೆ 6ನೇ ತಾರೀಕು ಬೆಳಿಗ್ಗೆ ಒಂದು 8 ಗಂಟೆ ತನಕ ಅದರ ವರ್ಕ್ ಇದೆ, ರಾತ್ರಿಯಿಂದ ಹಿಡಿದು ಬೆಳಿಗ್ಗೆ ತನಕ. ಓಕೆ ಸರ್, ಈ ಬಾರಿ ತಾವು ವೇಷ ಹಾಕ್ತೀರಾ ಸರಿ, ಆದ್ರೆ ಈ ಬಾರಿ ತಾವು ಹಣವನ್ನ ಸಂಗ್ರಹ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ ಸರ್. ಯಾಕೆ ಸರ್, ಏನ್ ಕತೆ? ತುಂಬಾ ಬೇಸರ ಆಗಿದೆ ಸರ್. ಯಾಕಂತ ಹೇಳಿದ್ರೆ ನಮ್ಮ ಬೇರೆ ಊರಿನವರಿಗೆ ಎಲ್ಲರಿಗೂ ನಾನು ವೇಷ ಹಾಕಿ ಈ ತರ ನಮ್ಮ ಟೀಮ್ ಮಾಡಿದಕ್ಕೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ. ಆದ್ರೆ 47 ವರ್ಷದ ನಂತರ ನಾನು ನಮ್ಮ ಮನೆಯನ್ನು ನಾವು ಬಿಚ್ಚಿ ನಾವು ವಸ್ತು ಕಟ್ತಾ ಇದ್ದೇವೆ. ಅವಾಗ ನಾನು ಮನೆ ಬಿಚ್ಚಿ ಅಂದ್ರೆ ದಾನಿಗಳ ಸಹಾಯದಿಂದ ತುಂಬಾ ಜನ ನನಗೆ ಬರ್ತೆ ಫ್ರೆಂಡ್ಸ್ ಯದ್ದಣ್ಣನವರು ಕೂಡ ಹಣ ಕೊಟ್ಟಿದ್ದಾರೆ, ನಮ್ಮ ಪ್ರಮೋದ್ ಮಧ್ವರೇಶ್ ಸರ್ ಕೂಡ ಹೆಲ್ಪ್ ಮಾಡಿದ್ದಾರೆ, ಆನಂತರ ನಮ್ಮ ಜಯಲಕ್ಷ್ಮಿ ಅವರು ಹೆಲ್ಪ್ ಮಾಡಿದ್ದಾರೆ, ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇಲ್ಲಿಯವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಈ ನಮ್ಮ ಊರಿನವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವನು ವೇಷದ ದುಡ್ಡಲ್ಲಿ 1 ಕೋಟಿ ರೂಪಾಯಿಯ ಮನೆ ಮಾಡ್ತಿದ್ದಾನೆ ಅಂತ ಹೇಳಿದಾಗ ತುಂಬಾ ಬೇಸರ ಆಗ್ತಾರೆ ನಮಗೆ. ಅದಕ್ಕೋಸ್ಕರ ನಾನು ಯಾಕಂತ ಹೇಳಿದ್ರೆ ವೇಷದ ದುಡ್ಡಲ್ಲಿ ನಾನು ಮನೆ ಮಾಡ್ಬೇಕಾದ್ರೆ ನಾನು ಇಷ್ಟು ವರ್ಷ ಕಾಯ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ 8 ವರ್ಷ ಅಂತ ಹೇಳಿದ್ರೆ ಬರೀ 16 ದಿನದಲ್ಲಿ 1,13,70,70,000 ರೂಪಾಯಿ 113 ಮಕ್ಕಳಿಗೆ ನಮ್ಮ ತಂಡ ನೀಡಿದೆ. ಹಾಗಿರುವಾಗ ನನಗೊಂದು ಸನ್ಮಾನದಲ್ಲಿ ಕೊಟ್ಟ ಹಣ ಕೂಡ ನಾನು ಒಟ್ಟು ಮಾಡಿ ಒಂದೊಂದು ಮನೆಗೆ ಅಂತ ಹೇಳಿ ಕೊಡ್ತಾ ಇದ್ದೇನೆ ಮಕ್ಕಳಿಗೆ. ಹೀಗಿರುವಾಗ ಅವನು ವೇಷದ ದುಡ್ಡಲ್ಲಿ ಮನೆ ಕಟ್ತಾನೆ ಅಂತ ಹೇಳುವಾಗ ತುಂಬಾ ಬೇಸರ ಆಯ್ತು. ಅದಕ್ಕೋಸ್ಕರ ಈ ಸಲ ವೇಷ ಮಕ್ಕಳಿಗೋಸ್ಕರ ವೇಷ ಆಗಿ ತಿರುಗ್ತೇನೆ, ಆದ್ರೆ ನಾನು ಫಂಡ್ ಕಲೆಕ್ಷನ್ ಮಾಡುದಿಲ್ಲ, ಡಬ್ಬ ಹಿಡ್ಕೊಂಡು ತಿರುಗುದಿಲ್ಲ. ಯಾರಾದ್ರೂ ಕೊಟ್ಟರೆ ತಗೊಂಡು ಒಂದು ಮಗುವಿಗೆ ಕೊಡ್ಬೇಕಂತ ನಮ್ಮ ತಂಡ ಡಿಸೈಡ್ ಮಾಡಿದೆ. ಹಾಗಾಗಿ ಈ ಬಾರಿ ಎಲ್ಲರ ಹತ್ರ ಕ್ಷಮೆಯನ್ನು ಕೂಡ ಕೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ, ಪತ್ರಿಕಾ ಮಾಧ್ಯಮದವರ ಅಬ್ಬರದ ಪ್ರಚಾರ ನಮಗೆ, ಅವರಿಂದಾಗಿ ಇಷ್ಟು ದೊಡ್ಡ ಮೊತ್ತ ಒಟ್ಟಾಗಿದೆ ನಮಗೆ. ನಿಜವಾಗ್ಲೂ ಹೇಳ್ತೇನೆ, ಯಾರಿಗೂ ಕೊಡದಷ್ಟು ಪ್ರಚಾರ ನಮ್ಮ ಪತ್ರಿಕಾ ಮಾಧ್ಯಮ ಕೊಟ್ಟಿದೆ. ಅವರಿಗೆ ನಾನು ಯಾವತ್ತೂ ಚಿರೋಣಿಯಾಗಿರ್ತೇನೆ, ಇಡೀ ನಮ್ಮ ತಂಡ. ಅವ್ರಿಗೆ ಈ ಸಲ ಅದೇ ಒಂದು ಬೇಸರ. ಯಾಕಂತ ಹೇಳಿದ್ರೆ ನಮ್ಮ ಊರಿನವರೇ, ಬೇರೆ ಊರಿನವರಲ್ಲ, ನಮ್ಮ ಊರಿನವರೇ ಅವ್ರನ್ನು
ಕೊಟ್ಟದ್ದು ನಮಗೆ ಗವರ್ಮೆಂಟ್ ಸೆನ್ಸ್ 2.25 ಸೆನ್ಸ್ ಜಾಗದಲ್ಲಿ ನಾವು ಮನೆ ಕಟ್ತಾ ಇರುದು. ನಾವು 4 ಜನ ಹುಡುಗರಿರುವಾಗ ನಮ್ಗೆ ಕೆಳಗೆ ಮನೆ ಮೇಲೆ ಮನೆ ಮಾಡ್ಬೇಕಾಯ್ತು ಅಂತ ಪರಿಸ್ಥಿತಿ ಬಂತು. ಆದ್ರೆ ಜನರು ನಮ್ಮೂರಿನವರಿಗೆ ಹೇಳಿದ್ರು 1 ಕೋಟಿ ರೂಪಾಯಿ ಮನೆ ವೇಷದ ದುಡ್ಡಲ್ಲಿ ಕಟ್ತಾನೆ ಅಂತ ಹೇಳುವಾಗ ತುಂಬಾ ಬೇಸರ ಆಗಿದೆ. ಅದಕ್ಕೋಸ್ಕರ ನಾನು ಈ ಸಲ ಫಂಡ್ ಕಲೆಕ್ಷನ್ ಮಾಡ್ತಾ ಇಲ್ಲ ಸರ್. ಕೊಟ್ಟರೆ ತಗೊಳ್ತೇನೆ ಖಂಡಿತ. ಕೊಟ್ಟರೆ ತಗೊಂಡು ಆ ಮಗುವಿಗೆ ಒಂದು ಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ. ಓಕೆ ಹಾಗಾದ್ರೆ ಈ ರೀತಿ ಆರೋಪ ಇದೆ. ಹಾಗಾದ್ರೆ 1 ಕೋಟಿ ಮನೆಯನ್ನ ಕಟ್ತೀರಾ ಅನ್ನೋಂಥದ್ದು ಯಾರು ಈ ರೀತಿ ಆರೋಪಗಳನ್ನು ಮಾಡೋರು ಕೂಡ ಇದ್ದಾರೆ ಹಾಗಾದ್ರೆ ತಮ್ಮೂರಲ್ಲಿ? ತಮ್ಮ ಒಂದು ಕೆಲಸ ಕಾರ್ಯಗಳ ನಡುವೆ ತಾವು ಇಷ್ಟು ವರ್ಷಗಳಿಂದ ಕಷ್ಟಪಟ್ಟು ಮಾಡಿರುವಂತಹ ಕೆಲಸಗಳ ನಡುವೆ ಕೂಡ ಇಂತಹ ಆರೋಪಗಳ? ನಿಜವಾಗ್ಲು ಸರ್, ತುಂಬಾ ಅಂದ್ರೆ ನಿಜವಾಗ್ಲು ಯಾವತ್ತು ನನಗೆ ಬೇರೆ ಏನಾದ್ರೂ ಹೇಳಿದ್ರು ಪರವಾಗಿಲ್ಲ, ಬಟ್ ಅವನು ವೇಷದ ದುಡ್ಡಲ್ಲಿ ಮಕ್ಕಳಿಗೆ ಬಂದ ದುಡ್ಡು ಮಕ್ಕಳಿಗೆ ಅಂತ ಹೆಸರು ಹೇಳಿ ಅವನ ಮನೆ ಕಟ್ತಿದ್ದನ್ನು ಹೇಳುವಾಗ ನಿಜವಾಗ್ಲೂ ತುಂಬಾ ಬೇಸರ ಆಗಿದೆ. ಅದಕ್ಕೆ ಒಂದ್ಸಲ ನಾನು ಯಾವ್ದು ಬೇಡ ಸುಮ್ಮನೆ ಇರೋಣ ಅಂತ ಸುಮ್ಮನೆ ಇದೆ. ಆದ್ರೆ ಮಕ್ಕಳೆಲ್ಲ ಕೇಳಿ ರವಿಮಾಮ ಈ ಸಲ ವೇಷ ಇಲ್ವಾ ಅಂತ ಕೇಳುವಾಗ ನಾನು ಈ ನಿರ್ಧಾರವನ್ನು ಮತ್ತೆ ಕೈಗೆತ್ಕೊಂಡೆ. ಓಕೆ ಅಲ್ಲ ಸರ್, ತಮ್ಗೆ ಬಂದಿರುವಂತಹ ಪ್ರಶಸ್ತಿ ಅಮೌಂಟ್ಗಳನ್ನು ಕೂಡ ಎಲ್ಲವನ್ನೂ ಕೂಡ ತಾವುಗಳು ಮಕ್ಕಳಿಗೆ ಕೊಡ್ತೀರಾ? ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಕೊಟ್ಟವರು ತನ್ಗೋಸ್ಕರ ಅಂತ ತಾವು ಏನನ್ನು ಇಟ್ಕೊಳ್ಳಿಲ್ಲ. ಜೊತೆಗೆ ತಮ್ಮ ಮನೆಯನ್ನ ನಾವು ನೋಡಿದ್ದೇವೆ ಹೇಗಿತ್ತು ಅನ್ನುವಂಥದ್ದು ಈ ಹಿಂದೆ. ಆದ್ರೆ ಒಂದು ಸುಸಜ್ಜಿತವಾಗಿ ಒಂದು ಮನೆ ಬೇಕು, ಯಾಕಂದ್ರೆ ಮಳೆ ಬಂದಾಗ ಅಥವಾ ಇನ್ನಿತರ ವಿಚಾರಗಳಲ್ಲಿ ಕಷ್ಟ ಆಗುತ್ತೆ. ಆ ಸಂದರ್ಭ ತಮ್ಮ ಮನೆಯನ್ನ ನಾವುಗಳು ನೋಡಿದ್ದೇವೆ. ಹಾಗಿದ್ದಾಗ ಮನೆಯನ್ನ ಸ್ವಲ್ಪ ದುರಸ್ತಿ ಮಾಡ್ತೀರಿ ಅಂತ ಬಂದಾಗ ಇಂತಹ ಮನಸ್ಥಿತಿಗಳು ನಿಜವಾಗ್ಲೂ ಕೂಡ ಬಹಳಷ್ಟು ಬೇಸರ ತಂದಿದೆ ಸರ್. ಯಾಕಂದ್ರೆ ತಾವು ಮಾಡಿರುವಂತಹ ಸೇವೆ ದೇವರು ಮೆಚ್ಚುವಂತಹ ಕೆಲಸ. ಯಾರು ತಮ್ಮ ಬಗ್ಗೆ ಆರೋಪ ಮಾಡಿದ್ರು ಕೂಡ ದೇವರು ತಮ್ಮ ಬಳಿ ಇದ್ದಾರೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ಸರ್. ಹಾಗಾದ್ರೆ ಈ ಬಾರಿ ಹಾಗಾದ್ರೆ ತಾವುಗಳು ಹಣ ಹಾಗಾದ್ರೆ ಸಂಗ್ರಹ ಮಾಡ್ತಾ ಇಲ್ಲ. ಬಹಳಷ್ಟು ಮಕ್ಕಳು ಚಿಕಿತ್ಸೆಗಾಗಿ ನಿಮ್ಮ ಮುಂದೆ ಈ ಹಿಂದೆ ಅಂದ್ರೆ ಮೊದಲೇ ಅಪ್ಲಿಕೇಶನ್ ಗಳನ್ನ ಹಾಕ್ತಾರೆ ಹಾಗಾದ್ರೆ ಸರ್. ಹಾಗಾದ್ರೆ ಈ ಬಾರಿ ಯಾವುದು ಕೂಡ ಅಪ್ಲಿಕೇಶನ್ ಬರಲಿಲ್ವಾ ಅಥವಾ ತಾವು ತೆಗೆದುಕೊಳ್ತಾ ಇಲ್ವಾ? ಇಲ್ಲ ಸರ್, ನಮ್ಗೆ ಅಪ್ಲಿಕೇಶನ್ಗಳು ಬಂದಿದೆ. ಆದ್ರೆ ಆ ಬಂದ ಅಪ್ಲಿಕೇಶನ್ಗಳನ್ನು ನಾನು ಕೆಲವರಿಗೆ ಕೊಟ್ಟಿದ್ದೇನೆ, ಕೆಲವು ತಂಡದವರಿಗೆ. ಯಾಕಂತ ಹೇಳಿದ್ರೆ ನಮ್ಮ ತರನೇ ಬೇರೆ ತಂಡಗಳು ಕೂಡ ಮುಂದೆ ಬಂದಿವೆ. ನಿಜವಾಗ್ಲೂ ತುಂಬಾ ಖುಷಿಯಾಗಿದೆ. ಕೆಲವರಿಗೆ ಆ ತಂಡದ ಆ ಮಕ್ಕಳ ಬಗ್ಗೆ ಎಲ್ಲ ಕೆಲವರಿಗೆ ಕೊಟ್ಟಿದ್ದೇನೆ. ಆದ್ರೆ ಒಂದು ಮಗುವಿನ ಡಿಟೇಲ್ ಅನ್ನು ನಾನು ಇಟ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಈ ಸಲ ನಿಜವಾಗ್ಲೂ ನನಗೆ ಜನರ ಮೇಲೆ ತುಂಬಾ ನಂಬಿಕೆ ಇದೆ. ಯಾಕಂತ ಹೇಳಿ ನಾವು ವೇಷ ಹಾಕಿ ಡಬ್ಬ ಹಿಡಿಯದಿದ್ರು ನಮ್ಗೆ ತಂದು ಹಣ ಕೊಡ್ತಾರೆ ಅಂತ ನಂಬಿಕೆ ಇದೆ. ಅದಕ್ಕೋಸ್ಕರ ಎಷ್ಟೇ ಹಣ ಬರಲಿ ಆ ಒಂದು ಮಗುವಿಗೆ ಕೊಡ್ಬೇಕಂತ ನಾನು ನಿರ್ಧಾರ ಮಾಡಿದ್ದೇನೆ. ಏನಾಗಿದೆ ಸರ್ ಆ ಮಗುವಿಗೆ? ತಾವು ಈಗ ಆಯ್ಕೆ ಮಾಡಿದ ಮಗುವಿಗೆ ಆ ಮಗುವಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಉಂಟಂತ ಹೇಳಿದ್ದಾರೆ. ಆನಂತರ ಇವತ್ತು ಬೆಳಿಗ್ಗೆ ನಾನು ಪ್ರೆಸ್ ಮೀಟಿಗೆ ಹೋಗಿ ಕೂತ್ಕೊಂಡಾಗ ನನಗೊಂದು ಮಂಗಳೂರಿಂದ ಕಾಲ್ ಬಂದಿತ್ತು. ಯಾಕಂದ್ರೆ ಮಂಗಳೂರಿನ ಹುಡುಗನಿಗೆ 2 ಲಿವರ್ ಪ್ರಾಬ್ಲಮ್ ಆಗಿದೆ, ಎಜೆ ಹಾಸ್ಪಿಟಲ್ ಅಲ್ಲಿ ಇದ್ದೇನೆ, ಆ ಹುಡುಗ ಇದ್ದಾನೆ, ಅವನಿಗೆ ಏನಾದ್ರು ಹೆಲ್ಪ್ ಮಾಡಿ ಸರ್ ಅಂತ ಹೇಳಿದಾಗ ನಾನು ಹೇಳಿದ್ದೇನೆ ಈ ಸಲ ನಾನು ಅಂತದೇನು ನಿರ್ಧಾರ ಮಾಡಿಲ್ಲ. ಮತ್ತೆ ನಮ್ಮ ನಿರ್ಧಾರ ಏನಿದ್ರು ಹುಟ್ಟಿದ ಮಗುವಿನಿಂದ ಹಿಡಿದು 12 ವರ್ಷದವರೆಗೆ ದೊಡ್ಡವರಿಗೆ ಯಾರಿಗೂ ಕೊಡಲ್ಲ ಅಂತ ಹೇಳಿದ್ದೇನೆ. ಆದ್ರೆ ಅವರ ಆ ಬಗ್ಗೆ ಅವರ ಅಲನ್ನು ತೋಡ್ಕೊಂಡಾಗ ಅದ್ರಲ್ಲಿ ಎಷ್ಟು ಉಳಿಸಿ ಅದನ್ನು ಸ್ವಲ್ಪ ಉಳಿಸಿ ಆದ್ರೆ ಆ ಹುಡುಗನಿಗೆ ಕೊಡ್ಬೇಕಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೇನೆ. ಓಕೆ ಸರಿ ಸರ್. ಹಾಗಾದ್ರೆ ಈ ಬಾರಿ ವೇಷ ಹಾಕ್ತೀರಿ, ಇದು ಒಳ್ಳೆಯ ಖುಷಿಯ ಸಂಗತಿ. ಆದ್ರೆ ಹಣ ಕಲೆಕ್ಟ್ ಮಾಡ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಯಾರಾದ್ರೂ ಖುಷಿಯಿಂದ ಕೊಟ್ರೆ ತಾವುಗಳು ಸ್ವೀಕಾರ ಮಾಡ್ತೀರಾ? ಯಾಕಂದ್ರೆ ಒಂದು ಮಗುವಿನ ಚಿಕಿತ್ಸೆಗೋಸ್ಕರ ಅಲ್ಲಿ ಅಗತ್ಯ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಸರ್, ಅಲ್ವಾ ಸರ್? ಓಕೆ, ಹಾಗಾದ್ರೆ ಏನಾದ್ರೂ ಹಿಂಟ್ ಇದೆಯಾ ಸರ್, ಕುತೂಹಲ ಯಾವ ವೇಷ ಹಾಕ್ತೀರಾ ಈ ಬಾರಿ ಅನ್ನುವಂಥದ್ದು ರವಿ ಕಟಪಾಡಿ ಅವರು? ಈ ಸಲ ಇಲ್ಲಿ ತನಕ ನಾವು ಸಸ್ಪೆನ್ಸ್ ಆಗಿ ಇಟ್ಟಿದ್ದೇವೆ. ಒಂದು ಫೋಕ್ ಅಂತ ಹೇಳಿ ಒಂದು ಇಂಗ್ಲಿಷ್ ಫಿಲ್ಮ್ ಅಲ್ಲಿ ಒಂದು ಆವೇಶದ ಪಾತ್ರವನ್ನು ನನಗೆ ಮಾಡ್ತಾ ಇದ್ದಾರೆ. ಅದರ ವರ್ಕ್ ಕೂಡ ನಡೀತಾ ಇದೆ ತುಂಬಾ ಸಮಯದಿಂದ. ಆ ವೇಷ ಹಾಕಿ ನಾಳೆ ನಮ್ಮ ಊರು ಕಟ್ಪಾಡಿ, ಉಡುಪಿ, ಮಲ್ಪೆ, ಉದ್ಯಾವರ ಈ ತರ ಸುತ್ತಾಡಿ 2 ದಿನ ಸುತ್ತಾಡಿ ಹೆಚ್ಚಿನ ಮಕ್ಕಳಿಗೆ ತೋರಿಸಬೇಕಂತ ಈ ಸಲ ನಿರ್ಧಾರ ಮಾಡಿದ್ದೇನೆ. ಓಕೆ ಅಂದ್ರೆ ಮಕ್ಕಳಿಗೆ ಮನೋರಂಜನೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಬಾರಿ ಅಲ್ವಾ? ಓಕೆ ಸರಿ ಸರ್. ರವಿ ಕಟಪಾಡಿ ಅವರೇ ಧನ್ಯವಾದಗಳು ಸರ್. ತಾವು ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೊಳ್ಬೇಡಿ ಅಥವಾ ಬೇಸರ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಇಂತಹ ಆರೋಪಗಳು ಬಹಳಷ್ಟು ಇರುತ್ತೆ ನಮ್ಮ ಸುತ್ತಮುತ್ತಲಿನ ಜನರು ಇರುವಂತದ್ದು ಇದೇ ರೀತಿ ವಿಚಾರ ಮಾಡ್ಲಿಕ್ಕೆ. ಆದ್ರೆ ನಮ್ಮ ಜೊತೆ ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ದೇವರಿರ್ತಾರೆ. ಸೊ ದೇವರ ಅನುಗ್ರಹ ಯಾವತ್ತು ತಮ್ಮ ಮೇಲೆ ಇರುತ್ತೆ ಸರ್, ತಮ್ಮ ನಿಸ್ವಾರ್ಥ ಸೇವೆಗೆ. ಅಂಡ್ ಧನ್ಯವಾದಗಳು ಸರ್ ರವಿ ಕಟಪಾಡಿ ಅವರು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಇದು ರವಿ ಕಟಪಾಡಿ ಅವರು. ಈ ಬಾರಿ ಒಂದ್ ಕಡೆ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅಂತ ಬಂದಾಗ ಉಡುಪಿಯ ಶ್ರೀಕೃಷ್ಣನ ಊರು, ಅಲ್ಲಿ ಆಚರಿಸುವಂತಹ ವಿಟ್ಲಪಿಂಡಿ, ಜಗತ್ ವಿಖ್ಯಾತಿಯನ್ನು ಪಡೆದುಕೊಂಡ ವಿಟ್ಲಪಿಂಡಿ, ಆ ವಿಟ್ಲಪಿಂಡಿಯಲ್ಲಿ ನಮ್ಮ ದೇಶದಾದ್ಯಂತ ವಿಶ್ವಾದ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ರವಿ ಕಟಪಾಡಿ ಅವರು, ಅವರ ನಾನಾ ವೇಷಗಳು ಬಹಳಷ್ಟು ಹೆಸರುವಾಸಿಯನ್ನು ಪಡೆದುಕೊಂಡಿದೆ. ಜೊತೆಗೆ ಅವರ ಸಮಾಜ ಸೇವೆ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ. ಆದ್ರೆ ಅವರು ಮಾಡುವಂತಹ ಸಮಾಜ ಸೇವೆಯಲ್ಲೇ ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ, ಆ ರೀತಿ ಹೇಳುವಂತಹ ಜನರು ಇದ್ದಾರೆ ಅನ್ನುವಂಥದ್ದು ಆರೋಪವನ್ನ ಮಾಡ್ತಾ ಇದ್ದಾರಂತೆ. ಅವರು ಹಣವನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಸ್ವಂತಕ್ಕೋಸ್ಕರ. ಒಂದು ಹೇಳ್ತೀನಿ, ನಾವುಗಳವರನ್ನ ಬಹಳಷ್ಟು ಹತ್ತಿರದಿಂದ ನೋಡಿದವರು ಮಾಧ್ಯಮಗಳು, ತಮಗೆ ಸಿಕ್ಕಂತಹ ಸಣ್ಣ ಪುಟ್ಟ ಪ್ರಶಸ್ತಿಗಳನ್ನು, ನಗದು ಪ್ರಶಸ್ತಿಗಳನ್ನು ಕೂಡ ನೇರವಾಗಿ ಅವರು ಚಿಕಿತ್ಸೆಗಾಗಿ ಅನಾಥ ಮಕ್ಕಳಿಗೆ ಅಥವಾ ಅಶಕ್ತ ಮಕ್ಕಳಿಗೆ ನೀಡಿದಂತಹ
ಹೃದಯವಂತರು. ಅಂತಹ ವ್ಯಕ್ತಿಗೆ ಇಂತಹ ಆರೋಪ ಬಹಳಷ್ಟು ಬೇಸರ ತರುವಂತಹ ಸಂಗತಿ. ಅದರಲ್ಲೂ ಕೂಡ ನಮ್ಮ ಕರಾವಳಿ ಭಾಗದ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಬೇಸರ ತಂದಿದೆ. ಎನಿವೆ, ಈ ಬಾರಿ ಅವರು ವೇಷವನ್ನ ಹಾಕ್ತಾ ಇದ್ದಾರೆ ಅನ್ನೋದು ಖುಷಿಯ ಸಂಗತಿ. ಆದರೆ ಇಂಥ ಮನಸ್ಥಿತಿಗಳು ಬದಲಾಗಲಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ.